ನಾನು ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಅನ್ಮೋಡ್ ಚೆಕ್ ಪೋಸ್ಟ್ನಲ್ಲಿ ಅಬಕಾರಿಯವರಿಂದ 24,13,553 ಮೌಲ್ಯದ ಸ್ವತ್ತು ವಶ. ದಿನಾಂಕ 3/12/2023 ರಾತ್ರಿ 12:30 ಗಂಟೆಗೆ ಅನ್ಮೋಡ್ ತನಿಖಾ ಠಾಣೆಯಲ್ಲಿ ವಾಹನಗಳ ತಪಾಸಣೆಯ ಕರ್ತವ್ಯದಲ್ಲಿ ನಿರತರಾಗಿದ್ದಾಗ ಬಂದಂತಹ ಖಚಿತ ಮಾಹಿತಿಯ ಮೇರೆಗೆ 2022ನೇ ಮಾಡೆಲ್ನ ಈಚರ್ ಲಾರಿ ನೋಂದಣಿ ಸಂಖ್ಯೆ AP 39 UK 3745 ಇದರ ಹಿಂಭಾಗದಲ್ಲಿ ಪ್ಲಾಟ್ಫಾರ್ಮ್ಗೆ ಕೃತ್ರಿಮವಾಗಿ ಅನಧಿಕೃತ ಕಂಪಾರ್ಟ್ಮೆಂಟ್ ನಿರ್ಮಿಸಿ ಅದರ ಒಳಗಡೆ ಗೋವಾ ರಾಜ್ಯದ ತಯಾರಿಕೆಯ ಪ್ರತಿಯೊಂದರಲ್ಲಿ ತಲಾ 180 mlನ 48 ಬಾಟಲಿಗಳಂತೆ ಇರುವ ಮೆನ್ಷನ್ ಹೌಸ್ ಬ್ರಾಂಡಿಯ 34 ಬಾಕ್ಸ್ಗಳು ಹಾಗೂ ರಾಯಲ್ ಸ್ಟ್ಯಾಗ್ ವಿಸ್ಕಿಯ 2 ಲೀಟರ್ನ 6 ಬಾಟಲಿಗಳು ಮತ್ತು ರಾಯಲ್ ಸ್ಟ್ಯಾಗ್ ವಿಸ್ಕಿಯ 750 mlನ 20 ಬಾಟಲಿಗಳು, ವಾಟರ್ ಪ್ರೂಫ್ ಕಾಂಪೌಂಡ್ ಸ್ಲ್ಯಾಬ್ ಕೋಟ್ ಮತ್ತು ಕಾಂಪೌಂಡ್ನ ರಬ್ಬರ್ ಹಾಗೂ ವಾಟರ್ ಪ್ರೂಫಿಂಗ್ ಕೋಟ್ ಡಬ್ಬಗಳ ಜೊತೆಯಲ್ಲಿ ಮರೆಮಾಚಿ ಸಾಗಿಸುತ್ತಿದ್ದುದನ್ನು ಪತ್ತೆ ಹಚ್ಚಿ ಆರೋಪಿಯಾದ ಜಂಗಲಿ ಜೆ ಪಾಮುನ್ನ, ಕೊಂಡಾಪೇಟ್ ಡೋನ್, ಕರ್ನೂಲ್, ಆಂಧ್ರಪ್ರದೇಶ್ ರಾಜ್ಯ ಈತನನ್ನು ದಸ್ತಗಿರಿ ಮಾಡಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಅಬಕಾರಿಯವರು ಒಟ್ಟು 24,13,553 ಸ್ವತ್ತು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಶ್ರೀ TB ಮಲ್ಲಣ್ಣವರ್, RN ನಾಯಕ್, ಜೋಗಳೇಕರ್, ಬಾಲಕೃಷ್ಣ ಕುಪ್ಪಸ್ವಾಮಿ ಹಾಗೂ ದೀಪಕ್ ಬಾರಾಮತಿ ಇವರುಗಳು ಪಾಲ್ಗೊಂಡಿರುತ್ತಾರೆ. ये मुंडे गिंडे साबन हाँ अरे हाँ सर फोटोग्राफर हाँ తీసుకో కింద పెట్టు इधर रखो इधर కింద పెట్టు ಮುಂದೆ ಚಲಾಗ್ತಿದ್ದಲ್ಲ ಇಲ್ಲ ಸರ್ ಅದು ಸದ್ಯಕ್ಕೆ ಏನು ಸರ್ ಅಲ್ಲ ಮುಂದೆ ಸದ್ಯಕ್ಕೆ ಕೌಂಟ್ ಮಾಡ್ಕೊಂಡು इलेक्शन नहीं रहे तो भी ये मारने का तो गाड़ी है, स्मगलिंग करने की गाड़ी है। उधर लगाना पूरा इधर बैठ के ಶಟರ್ಸ್ ಮಾಡ್ಯಾನ ಕಂಚು ಆರೋದಕ್ಕೆ ಕಂಚು ಇದು ಕಂಚು ಶಟರ್ಸ್ ಅದು ಇದನ್ನ ಎಲ್ಲಿ ಹುಡುಕ ಪಂಚರ್ ಬಂದ್ರಲ್ಲ पंच इधर 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 बंदा ಅಲ್ಲ ಇದ್ರ ಬಂದ್ರಲ್ಲ बंदरू वो निकाल के पैर में रखो पहले। हाँ तुम्हें दोनों ऊपर चढ़ो बोलता है। ओए तुम तीनों इधर क्या ये फटाफट पकड़ ले मैं उधर दिखाता है उधर फटाफट डंप करने का। चलो लेके चलो बोलता हूँ चलो। ये तुम्हें थोड़ा हेल्प करो हाँ क्या देंगे ಗಾಡಿ ಅನ್ಲೋಡ್ ಮಾಡ್ತಾ ಇದ್ದೇವೆ. ಹಾಂ
तर ते कुठून सोडा मला मी उठेल ना किती चांगलं पण त्याला मग सांगते ना काम होणार ಅವರಿಬ್ರು ಹೋದ್ರು बराबर देखे अभी हमारे पहले आधार पकड़ पकड़ गाड़ी आगे लगा करते थे पूरा 6 डब्बा है ಇದು ಇಷ್ಟೇ ಫೋಟೋನೇ ಮಾಡ್ರಿ ಆಮೇಲೆ ಅಪ್ಲಿಕೇಟ್ ಇದು ಮಾಡೋದು ವಿಡಿಯೋ ಮಾಡಿ ಆಮೇಲೆ ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ಯಾವುದೋ ವೆಲ್ಡಿಂಗ್ ಮಾಡಿ 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.